करेंगे
ಉಳ್ಳಾಲ ನಗರಸಭೆಯಲ್ಲಿ ನಾವು 8 ಸ್ಥಾನ ಪಡೆಯುತ್ತೇವೆ ಎಂಬ ನಿರೀಕ್ಷೆಯಲ್ಲಿದ್ದೆವು. ಆದರೆ ವಿಶೇಷವಾಗಿ 6 ಸ್ಥಾನಗಳನ್ನು ಪಡೆದುಕೊಂಡಿದ್ದೇವೆ. ಸರ್ಕಾರ ನಡೆಸಿರುವಂಥ ಜಂಟಿ ಕಾಂಗ್ರೆಸ್ ಸರ್ಕಾರ 21 ಸೀಟಲ್ಲಿ ಇವಾಗ ಕೇವಲ 13 ಸೀಟನ್ನು ಪಡೆದುಕೊಂಡಿದೆ. SDPI ಮತ್ತು ದಳ ಸೀಟ್ ಪಡೆದುಕೊಂಡಿದೆ. ಅದರೊಟ್ಟಿಗೆ ನಮ್ಮ ಪಕ್ಷೇತರರು ಕೂಡ ಇಲ್ಲಿ ವಿಜಯಶಾಲಿಯಾಗಿದ್ದಾರೆ. ನಾನು ವಿಶೇಷವಾಗಿ ಉಳ್ಳಾಲ ನಗರಸಭೆಯ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ತೋರಿಸಿಕೊಟ್ಟಿದ್ದೇವೆ. ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಇಲ್ಲಿ ನಗರಸಭೆಯಲ್ಲಿ ಅತ್ಯಂತ ಜಾಸ್ತಿ ಹೆಣ್ಮಕ್ಕಳನ್ನು ಅಂದರೆ ಮಾತೆಯರನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ಗೆ ಇವಾಗ ಬುದ್ಧಿ ಬಂದಿದೆ. ನಮ್ಮಲ್ಲಿ 5 ಮಾತೆಯರು ಈ ಸಾರಿ ವಿಜಯಿಯಾಗಿದ್ದಾರೆ. ವಿಶೇಷವಾಗಿ ಹಬ್ಬಕ್ಕನ ನಾಡಲ್ಲಿ ಹಬ್ಬಕ್ಕನ ಹೆಸರು ಉಳಿಸಲು ಗೀತಕ್ಕ, ರೇಷ್ಮಕ್ಕ, ನಮ್ಮ ಮಮತಕ್ಕ, ನಮ್ಮ ನಮಿತಕ್ಕ, ಭವಾನಿ ಅಕ್ಕ ಒಬ್ಬರಿಗೊಬ್ಬರು ಮಿಗಿಲಾದ, ಒಬ್ಬರಿಗೊಬ್ಬರು ವಿದ್ಯಾವಂತರು, PUC, ಡಿಗ್ರಿ, ಡಬಲ್ ಗ್ರಾಜ್ಯುಯೇಟ್ ಎಲ್ಲ 5 ಮಾತೆಯರು ಕೂಡ ವಿದ್ಯಾವಂತ ಮಹಿಳೆಯರು. ಆ ಮಾತೆಯರು 100ಕ್ಕೆ 100 ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ನಗರಸಭೆಗೆ ಮಾದರಿಯಾಗಿ ಇಡೀ ನಮ್ಮ ಉಳ್ಳಾಲ BJPಯ ನಾಗರಿಕ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಆ ರೀತಿಯ ಕೆಲಸವನ್ನು ತೋರಿಸ್ತಾ ಕೊಡ್ತಾರೆ. ಅದರ ಒಟ್ಟಿಗೆ ನಮ್ಮ ರಾಜೇಶ್ ಕೆರೆಬೈಲು ಅವರು ಟೈ ಆಯಿತು. ದೇವರ ದಯದಿಂದ ಅವರು ಕೂಡ ಟಾಸಲ್ಲಿ ವಿನ್ ಆಗಿದ್ದಾರೆ. ಅತ್ಯಂತ ನಿಷ್ಠಾವಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಬಂಧುಗಳು ಅವರೊಟ್ಟಿಗೆ ನಿರಂತರವಾಗಿ ಹೋರಾಟ ಮಾಡಿದ ಕಾರಣ ಇಂದು ಅವರು ಕೂಡ ನಗರಸಭೆ ಪ್ರವೇಶ ಮಾಡಿದ್ದಾರೆ. ಮತ್ತು ಗಂಡಿಯಲ್ಲಿ ಕೇವಲ 30 ಓಟುಗಳ ಅಂತರದಲ್ಲಿ ನಮ್ಮ ಒಬ್ಬ ರಜನೀಶ್ವರವರು ನಮ್ಮ ಇದನ್ನು ಕಳ್ಕೊಂಡಿದ್ದಾರೆ. ಅದರ ಒಟ್ಟಿಗೆ ನಮ್ಮ ಶಿವಾಜಿನಗರದಲ್ಲಿ 2,000ಕ್ಕಿಂತ ಮೇಲ್ಪಟ್ಟ ಮತದಾರರು ಇದ್ದರೂ ಕೂಡ ಅತ್ಯಂತ ಜಾಸ್ತಿ ಕ್ರಿಶ್ಚಿಯನ್ ಬಂಧುಗಳು ಇದ್ದರೂ ಕೂಡ ಅಲ್ಲಿ ಕೇವಲ 80 ಓಟುಗಳ ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸ್ತೇವೆ. ಅದರೊಟ್ಟಿಗೆ ಧರ್ಮನಗರ ಆಗಿರ್ಬೋದು, ಮಾಸಿಕಟ್ಟೆ ಆಗಿರ್ಬೋದು, ಕೃಷ್ಣನಗರ ಆಗಿರ್ಬೋದು ಅದು ಗೆಲ್ಲುವ ಸ್ಥಾನ ನಾವು ಸೋತಿದ್ದೇವೆ. ಆದರೆ ಅಲ್ಲಿ ನಮಗೆ ಮತದಾರ ಕೊಟ್ಟಂಥ ಆಶೀರ್ವಾದವನ್ನು ನಾವು ಮನಪೂರ್ವಕವಾಗಿ ಸ್ವೀಕಾರ ಮಾಡ್ತೇವೆ. ಇನ್ನು ನೆಕ್ಸ್ಟಿಗೆ ಮೊನ್ನೆ ನಾವು MLA ಎಲೆಕ್ಷನಲ್ಲಿ ಕಳೆದ ಸಾರಿಗಿಂತ 40,000ರಲ್ಲಿ 61,000 ಪಡೆದಿದ್ದೇವೆ. ಮೊನ್ನೆ ತಾನೇ ಇದ್ದಂಥ 5 ಸ್ಥಾನಕ್ಕೆ ಈಗ 6 ಸ್ಥಾನವನ್ನು ಪಡ್ಕೊಂಡಿದ್ದೇವೆ. ವಿಶೇಷವಾಗಿ ಗೆದ್ದವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಸೋತವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ, ಯಾಕೆಂದರೆ ಇನ್ನೂ ಕೂಡ ಅವರು ಅತ್ಯಂತ ಹೆಚ್ಚಿನ ಕೆಲಸ ಮಾಡಬೇಕು. ಅದರೊಟ್ಟಿಗೆ ನಿರಂತರವಾಗಿ ನಮಗೆ ಮತದಾನ ಮಾಡಿದ ಮತದಾರ ಬಂಧುಗಳಿಗೆ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ರಾತ್ರಿ ಹಗಲು ದುಡಿದಂಥ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದ ನಾಯಕರು ಕೊಟ್ಟಂಥ ಮಾರ್ಗದರ್ಶನ ಪ್ರಕಾರ ಅವರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ಗೆದ್ದಂಥ ಅಭ್ಯರ್ಥಿಗಳು ಅತ್ಯುತ್ತಮವಾದ ಕೆಲಸ ಮಾಡ್ತಾರೆಂಬ ವಿಶ್ವಾಸ ನನಗಿದೆ. ಅವರಿಗೆ ಸಂಪೂರ್ಣವಾದ ಸಹಕಾರ ನಾವೆಲ್ಲ ಕೊಟ್ಟು ಅವರನ್ನು ಕೂಡ ಮಾದರಿ ನಗರಸಭೆಯ ಸದಸ್ಯರನ್ನಾಗಿ ಮಾಡುವಂಥ ಕೆಲಸ ನಮ್ಮ ಮೇಲಿದೆ. ವಿಶೇಷವಾಗಿ ಮಾಧ್ಯಮ ಬಂಧುಗಳಿಗೂ ಕೂಡ ಅಭಿನಂದನೆ. ಭಾರತ್ ಮಾತಾ ಕಿ ಜೈ, ನರೇಂದ್ರ ಮೋದಿಗೆ ನಗರಸಭೆ ಚುನಾವಣೆಯ ಫಲಿತಾಂಶ
ಹೀಗೆ ತಾನೇ ಮುಗಿದಿದೆ. ಕಾಂಗ್ರೆಸ್ ಪಕ್ಷ 31 ಅಭ್ಯರ್ಥಿಗಳನ್ನು ಈ ನಗರಸಭೆಗೆ ಕಣಕ್ಕಿಳಿಸಿದ್ದೇವೆ. ಅದರಲ್ಲಿ 13 ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಒಂದು 5 ಸೀಟುಗಳು ಸ್ವಲ್ಪ ಮತದ ಅಂತರದಿಂದ ಸೋಲನ್ನು ಕಂಡಿದೆ. ಆದರೆ ಉಳ್ಳಾಲ ನಗರಸಭೆಯ ಎಲ್ಲ ಮತದಾರರಿಗೆ ನಾವು ತಲೆಬಾಗಿಸ್ತೇವೆ. ಹಾಗಾಗಿ ಇವತ್ತು ನಮ್ಮ ಸಚಿವರಾದ UT ಖಾದರ್ ಅವರು ಇವತ್ತು ನಮ್ಮ 4 JDS 13 ಕಾಂಗ್ರೆಸ್ ಪಕ್ಷ ಈ ಪ್ರದೇಶದಲ್ಲಿ ಗೆದ್ದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡ್ತಾ ಇದೆ. ಅದರ ತೀರ್ಪನ್ನು ನಮ್ಮ ಸಚಿವರಾದ UT ಖಾದರ್ ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ಸಿನ 5 ಸೀಟುಗಳು ಸ್ವಲ್ಪ 1-2 ಮತದ ಅಂತರದಿಂದ ಸೋಲನ್ನು ಕಂಡಿದ್ದೇವೆ. ಖಂಡಿತವಾಗಿ ನಾವು ಯಾವತ್ತೂ ಆ ಸೋಲಿಗೆ ನಾವು ಜನರ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಉಳ್ಳಾಲ ನಗರಸಭೆಯಲ್ಲಿ ಯಾವತ್ತೂ ಸೋಲನ್ನು ನಾವು ಕಂಡರೂ ನಾವು ಗೆದ್ದಂತೆ ಆಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಉಳ್ಳಾಲ ನಗರಸಭೆ ನಮ್ಮ ಒಂದು ಪ್ರೀತಿಯ ಒಂದು ಊರು. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಳ್ಳಾಲ ನಗರಸಭೆ ಅಂತ ಹೇಳಿದರೆ ಒಂದು 44,000 ಮತದಾರರಿರುವಂಥ ಈ ಒಂದು ನಗರಸಭಾ. ಇದರಲ್ಲಿ ನಮಗೆ ಸ್ವಲ್ಪ ಸೋಲನ್ನು ಕಂಡಿದ್ದೇವೆ. ಆದರೂ ಸೋಲು ಕಂಡಿದ್ದರೂ ಖಂಡಿತವಾಗಿ ಮುಂದಿನ ಸಲ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಪತಾಕಿಯನ್ನು ಏರಿಸಲಿಕ್ಕೆ ನಾವು ಖಂಡಿತ ಬದ್ಧರಾಗಿದ್ದೇವೆ. ಉಳ್ಳಾಲ ನಗರಸಭೆಯ ಆಡಳಿತವನ್ನು ಸಹ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ವಹಿಸ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ದಿನೇಶ್ ರೈ ಅಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಭಾಳಷ್ಟು ಕಷ್ಟಪಟ್ಟು ಆ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಆ ಟೈಅಪ್ ಆಗಿ ಅವರಿಗೂ ಸಹ ಆ ಒಂದು ಸ್ಥಾನವೂ ಸಹ ನಮ್ಮಿಂದ ಕೈತಪ್ಪಿದೆ. ಹಾಗಾಗಿ ಆ ಒಂದು ದುಃಖವೂ ಸಹ ನಮ್ಮ ಭಾಳಷ್ಟು ಇದೆ. ಹಾಗಾಗಿ ದಿನೇಶ್ ರೈ ಅವರು ಸೋತರು ಆ ಪ್ರದೇಶದಲ್ಲಿ ದಿನೇಶ್ ರೈ ಅವರೇ ಕೌನ್ಸಿಲರ್ ಆಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ದಂಡು ಅವರ ಹಿಂದುಗಡೆ ಖಂಡಿತವಾಗಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಗಂಡಿ ಪ್ರದೇಶದಲ್ಲಿ ನಿಂತಿದ್ದೇನೆ. ಅವರು ಈ ಗೆಲುವು ಕಾಂಗ್ರೆಸ್ ಪಕ್ಷದ ಮತ್ತು ಆ ಊರಿನ ಜನರದ ಮತ್ತು ಕಾರ್ಯಕರ್ತರ ಗೆಲುವು. ನಮ್ಮ ಅಧಿಕಾರದಲ್ಲಿ ನಾವು ಇದ್ದೇವೆ ಮುಂಚೆ, ಈಗ ತಾನೇ 13 ಸೀಟ್ ಬಂದಿದೆ. ನಮ್ಮ ಪಕ್ಷ ಎಲ್ಲೆಲ್ಲಿ ಸೋಲು ಬಂದಿದೆ ಅದು ನಾವು ಗೆಲುವನ್ನು ನಿಲ್ಲಿಸ್ಬೋದು. ಸ್ವಲ್ಪ ಜನರು ಸೋಲನ್ನು ಬಂದಿದ್ದಾರೆ. ನಮ್ಮ ಪಕ್ಷ ಇಲ್ಲಿ ಆಡಳಿತ ಬರ್ತದೆ. ನಮ್ಮ ಪಕ್ಷಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಾವು ಚೊಮ್ಮುಡಿಯಲ್ಲಿ ನಾವು ಇಲ್ಲಿ ಮುಂಚೆ ನಿಂತಿರೋ ಅಲ್ಲಿ ಸಹ ನಮ್ಮ ಗೆಲುವಾಗಿದೆ. ಪಂಡಿತರು ಸಹ ಗೆಲುವಾಗಿದೆ. ನಮ್ಮ ಚೊಮ್ಮುಡಿಯಲ್ಲಿ 200 ಒಟ್ಟಿಗೆ ಅಲ್ಲಿ ಗೆಲುವು ಬಂದಿದೆ. ಕಲ್ಲಾಪ್ನಲ್ಲಿ ನಾನು ಅಲ್ಲಿ ನಿಂತಾಗ ಜನರು ನನಗೆ ಮುಸ್ಲಿಂ ಧಾರ್ಮಿಕ ಇರಲಿ, ಹಿಂದೂ ಧಾರ್ಮಿಕ ಇರಲಿ, ಕ್ರಿಶ್ಚಿಯನ್ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇದು ಗೆಲುವು ಕಾಂಗ್ರೆಸ್ ಪಕ್ಷದ ಮತ್ತು ಕಲ್ಲಾಪ ಜನರದ್ದು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ಗೆಲುವನ್ನು ನೆನೆಸ್ಕೊಂಡು ನಮ್ಮಿಂದ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಉಂಟು. UT ಖಾದರ್ ಇದ್ದಾರೆ, ನಮ್ಮ ಸಚಿವರು ಭಾಸ್ಕರ್ ಫಡ್ನವೀಸ್ ಇದ್ದಾರೆ, ರಾಜ್ಯಸಭೆಯವರು ಐವನ್ MLC ಇದ್ದಾರೆ, ಮತ್ತೊಂದು MLC ಇದ್ದಾರೆ. ನಮ್ಮ ಭಾಸ್ಕರ್ ಫಡ್ನವೀಸ್ ಇದ್ದಾರೆ ರಾಜ್ಯಸಭೆಯವರು. ನಾವೆಲ್ಲರೂ ಕೆಲಸ ಮಾಡಿ ಇವರು ಅಭಿವೃದ್ಧಿ ಆಗಬೇಕು, ನಮ್ಮಿಂದ ಸಹಕಾರ ಆಗಬೇಕು. ಏನಂದರೆ ಜನರಿಗೆ ಅಭಿವೃದ್ಧಿ ಆಗಬೇಕು. ಕುಡಿಯೋ ನೀರು, ರಸ್ತೆ, ಮಳೆ ನೀರು, ಡ್ರೈನ್, ಸಣ್ಣ ಪುಟ್ಟ ಕೆಲಸ ಇರ್ತದೆ. ನಮ್ಮ ಯಾವಾಗ ಸಹ ನಾನು 24 ಗಂಟೆ ಅವರೊಟ್ಟಿಗೆ ಕೆಲಸ ಮಾಡಿ ನಮ್ಮ ಪಕ್ಷಕ್ಕೆ ಗಟ್ಟಿ ಮಾಡಲಿಕ್ಕೆ ನಿಮ್ಮಿಂದ ಸಹಕಾರ ಬೇಕಾಗ್ತದೆ. ಈಗ ತಾನೇ ನಮ್ಮ ಸಚಿವರು ನಮ್ಮಿಂದ ಮಾತಾಡಿದ್ದಾರೆ. ನಮ್ಮಿಂದ ಏನು ನಿಮಗೆ ಮಾಡಲಿಕ್ಕೆ ಆಗ್ತದೆ ಎಲ್ಲ ಮಾಡ್ತೇನೆ ಅಂತ ನೆನೆಸ್ಕೊಂಡು खलील भाई के कुमार स्वामी के PM फारूक के चलो
ಪ್ರಥಮವಾಗಿ ನನ್ನ ಮತದಾರರಿಗೆ ನಾನು ಅಭಿನಂದಿಸುತ್ತೇನೆ, ಅವರಿಗೆ ಧನ್ಯವಾದ ಹೇಳುತ್ತೇನೆ. ನನ್ನನ್ನು ಸ್ವಲ್ಪ ಅಂತರದಿಂದಾದರೂ ನನ್ನನ್ನು ಜಯಿಸಿದ್ದಾರೆ. ಕಾಂಗ್ರೆಸ್ ಎಂಬ ಭದ್ರಕೋಟೆಯನ್ನು ಛಿದ್ರ ಮಾಡಿದ್ದಾರೆ. ಇಲ್ಲಿ JDSಗೂ ಮತ ಉಂಟಂತ ಒಂದು ಹೇಳಿ ತೋರಿಸಿದ್ದಾರೆ. ನಾನು ಅವರಿಗೆ ಪೂರ್ವಕ ಧನ್ಯವಾದ ಹೇಳುತ್ತೇನೆ. ನನ್ನ ಮುಂದಿನ ಗುರಿ ಅಭಿವೃದ್ಧಿಯೇ. ನಮ್ಮ ಸರ್ಕಾರ ಉಂಟು. ಸರ್ಕಾರದಿಂದ ಏನೆಲ್ಲ ಸವಲತ್ತು ಬರ್ತದೆ ಅದು ಜನಸಾಮಾನ್ಯರಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡಲು ಸದಾ ಸಿದ್ಧನಾಗಿದ್ದೇನೆ. ನನ್ನ ಎಲ್ಲ ಮತದಾರ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನನ್ನ ಕಾರ್ಯಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಕ್ಷೇತ್ರದ ಶಾಸಕರಾದ ಸಚಿವರು ಆದ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನನ್ನ ಕ್ಷೇತ್ರದ ಸದಾಶಿವ ಉಳ್ಳಾರರಾಗ ಅವರಿಗೆ ಮತ್ತೆ ಬಂದ ತುಂಬ ಧನ್ಯವಾದಗಳು. ಈ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಶಕ್ತಿ ಮೀರಿ ನನ್ನಿಂದ ಆಗುವ ಸಹಾಯವನ್ನು ಕುಂಬಸಕೆರೆ 28ನೇ ವಾರ್ಡಿನಲ್ಲಿ ಸಪ್ನಾ ಹರೀಶ್ ಅವರನ್ನು ಶಾಸಕರು ಸಚಿವರಾದಂಥ UT ಖಾದರ್ ಅವರು ಕಣಕ್ಕಿಳಿಸಿದರು. ಈ ಬಾರಿ ನಮ್ಮ ಈ ಕ್ಷೇತ್ರದಿಂದ ಸಪ್ನಾ ಹರೀಶ್ ಅವರು 197ಕ್ಕೂ ಹೆಚ್ಚು ಮತಗಳಿಂದ ಈ ಕ್ಷೇತ್ರದಿಂದ ಜಯಶಾಲಿಯಾಗಿ ಬಂದಿದ್ದಾರೆ. ಅದಕ್ಕೆ ನಮ್ಮ ಈ ಒಂದು ವಾರ್ಡಿನಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರು, ಅವರು ನಮ್ಮ ಪಕ್ಷದ ಬೆನ್ನೆಲುಬು. ನಿಜವಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಈ ನಮ್ಮ ಪಕ್ಷಕ್ಕೋಸ್ಕರ ಮತದಾನವನ್ನು ನೀಡಿದಂಥ ಎಲ್ಲ ನಾಗರಿಕರು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದಲ್ಲದೆ ಈ ಕ್ಷೇತ್ರದಲ್ಲಿ ನಮ್ಮ UT ಖಾದರ್ ಅವರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ಸಪ್ನಾ ಹರೀಶ್ ಅವರು ಈ ಒಂದು ಕ್ಷೇತ್ರದಲ್ಲಿ ಜಯಬೇರಿಯನ್ನು ಬಾರಿಸಲಿಕ್ಕೆ ಕೂಡ ಸಹಕಾರಿ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇದಕ್ಕಾಗಿ ಸಹಕರಿಸಿದಂಥ ನಮ್ಮ ಇಲ್ಲಿನ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥ ಸದಾಶಿವ ಉಳ್ಳಾರರು ಕೂಡ ಈ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಗೆ ಇವತ್ತು ನಡೆದ ಚುನಾವಣಾ ಫಲಿತಾಂಶದಲ್ಲಿ ವಾರ್ಡ್ ನಂಬರ್ 26ರಲ್ಲಿ ಮೊಹಮ್ಮದ್ ಮುಕ್ಕಚ್ಚೇರಿ ಎಂಬ ನನ್ನನ್ನು ನಮ್ಮ ಊರಿನ ಎಲ್ಲ ಮತದಾರರು, ಎಲ್ಲ ಹಿರಿಯರು, ಎಲ್ಲ ಯುವಕರು ಎಲ್ಲರೂ ಕೂಡ ನನ್ನನ್ನು ಬೆಂಬಲಿಸಿ, ಅವರು ನನ್ನನ್ನು ಅನೇಕ ಯುವಕ ಮಿತ್ರರು ನನ್ನನ್ನು ಬೆಂಬಲಿಸಿ ಮತ್ತು ನಮ್ಮ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ UT ಖಾದರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ಎಲ್ಲ ನೇತಾರರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಗೆದ್ದು ಬಂದಿರುವುದಕ್ಕೆ ನಾನು ನಮ್ಮ ಎಲ್ಲ ಯುವಕರಿಗೆ ಮತ್ತು ಊರಿನ ಹಿರಿಯರಿಗೆ ನಾನು ತುಂಬ ಆಭಾರಿಯಾಗಿರುತ್ತೇನೆ. ಬಂಧುಗಳು, ನಾನು ಗೆಲ್ಲಲಿಕ್ಕೆ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಗೆದ್ದದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ನೇತಾರರನ್ನು, ಅದೇ ರೀತಿ ಇಲ್ಲಿ ಯುವಕರನ್ನು, ಅದೇ ರೀತಿ ಮುಖ್ಯವಾಗಿ ನನಗೆ ಜೀವಕ್ಕೆ ಜೀವ ಕೊಟ್ಟು ಹೋರಾಡಿದಂತ ಮುಕ್ಕಚ್ಚೇರಿಯ ಯುವ ಕಾರ್ಯಕರ್ತರು, ಮುಕ್ಕಚ್ಚೇರಿಯ ಕಾರ್ಯಕರ್ತರು ಮಾಡಿದಂತಹ ಕೆಲಸ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ನೇತಾರರಿಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿ, ನಾನು ಇದೇ ಸಂದರ್ಭದಲ್ಲಿ ಆ ಅಲ್ಲಾಹನನ್ನು ಕೂಡ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಊರಿನಲ್ಲಿ ಅನೇಕ ಯುವಕರಿಗೆ ಈಗ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಸಿಗುವಂತಹ ಕೌಶಲ್ಯ ಯೋಜನೆಯ ಮುಖಾಂತರ ಅದೇ ರೀತಿ ಅನೇಕ ಬಡವರು ಇಲ್ಲಿ ಮನೆ ಇಲ್ಲದೆ ಇದ್ದಾರೆ. ಅವರಿಗೆ ಸನ್ಮಾನ್ಯ UT ಖಾದರ್ ವಸತಿ ಸಚಿವರ ಮುಖಾಂತರ ಆ ಮನೆ ವಸತಿಯನ್ನು ಕೂಡಲೇ ತೆಗೆದುಕೊಡುವ ಹಾಗೆ, ಅದೇ ರೀತಿ ಕುಡಿಯುವ ನೀರಿರಲಿ, ಒಳಚರಂಡಿ ಇರಲಿ, ರೇಷನ್ ಕಾರ್ಡ್ ಇರಲಿ, ಇನ್ಕಮ್ ಸರ್ಟಿಫಿಕೇಟ್ ಇರಲಿ, ಇಂತಹ ಮೂಲಭೂತ ಸೌಕರ್ಯಕ್ಕೆ ಯುವಕರನ್ನು ಎದುರಿಟ್ಟುಕೊಂಡು ಅವರನ್ನೆಲ್ಲ ಸೇರಿಸಿ ಪ್ರೀತಿ ವಿಶ್ವಾಸದಿಂದ ನಾನು ಮುಂದೆ ಈ ಒಂದು ಪಂಚಾಯತನ್ನು ನಡೆಸಿಕೊಂಡು ಹೋಗಲಿಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಒಂದು ಸಲ್ಯೂಟ್.
ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಭೆಗೆ ನಡೆದಂತಹ 14ನೇ ವಾರ್ಡ್ ಮಂಚಿಲ ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಸನ್ಮಾನ್ಯ UT ಖಾದರ್ ಅವರು ನೇಮಕ ಮಾಡಿಕೊಂಡಾಗ ಈ 14ನೇ ವಾರ್ಡಿನ ಮಹಾಜನತೆ, ನನ್ನ ಎಲ್ಲ ಸಹೋದರ ಬಾಂಧವರು ಕೂಡ ನನ್ನನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸುವಲ್ಲಿ ಸತಪ್ರಯತ್ನವನ್ನು ಮಾಡಿರುತ್ತಾರೆ. ನಿಜವಾಗಲೂ ಈ ಪ್ರದೇಶದಲ್ಲಿ ಏನೆಲ್ಲ ಅಪಪ್ರಚಾರಗಳನ್ನು ಮಾಡಿದ್ದಾರಾ ಅದೆಲ್ಲವನ್ನು ಕೂಡ ನನ್ನ ಪ್ರೀತಿಯ ಸಹೋದರರು ಹಾಗೂ ನನ್ನ ಎಲ್ಲ ಗೆಳೆಯರು ಸೇರಿಕೊಂಡು ಅದೆಲ್ಲವನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿಕೊಂಡು ಅವರ ಕಾಲ ಬುಡದಲ್ಲಿಟ್ಟು ನನ್ನನ್ನು ಸತಪ್ರಯತ್ನ ಮಾಡಿ ಗೆಲ್ಲಿಸುವಲ್ಲಿ ನನ್ನ ಮತದಾರ ಸಹೋದರರು ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿ ಮಂಚಿಲ ಪ್ರದೇಶದ ಫಿದಾ ಗಾಯ್ಸ್ನ ತಂಡವಾಗಲಿ, ಸಪ್ಪರ್ ಸಂಸ್ಥೆಯ ತಂಡವಾಗಲಿ, ಅದೇ ರೀತಿ ಮಾರ್ಗತಲೆ, ಕಟ್ಟತಲೆ, ಹೊಯ್ಗೆ ಹಿತ್ತಲು, ಒಲೆಯತ್ತು ಈ ಪ್ರದೇಶದ ಯುವಕರು ಶಕ್ತಿಯಾಗಿ ನಿಂತುಕೊಂಡು ಯಾವುದೇ ಹಣಬಲ ಅಪಪ್ರಚಾರಗಳನ್ನು ಲೆಕ್ಕಿಸದೆ ಅಯ್ಯೂಬ್ ಖಂಡಿತ ನಮಗೆ ಬೇಕು, ಅಯ್ಯೂಬ್ ನಮ್ಮ ಸಹೋದರ, ನಮ್ಮ ಮನೆ ಹುಡುಗ ಎನ್ನುವ ನೆಲೆಯಲ್ಲಿ ಸತ ಪ್ರಯತ್ನವನ್ನು ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ನನ್ನ ಎಲ್ಲ ಪ್ರೀತಿಯ ಸಹೋದರಿಗೂ, ನನ್ನ ಎಲ್ಲ ಪ್ರೀತಿಯ ಮತದಾರ ಸಹೋದರ ಬಾಂಧವರಿಗೂ, ಸನ್ಮಾನ್ಯ ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ನಾಯಕರಾದ ಸನ್ಮಾನ್ಯ UT ಖಾದರ್ ಅವರಿಗೂ ಹಾಗೂ ಈ ಪ್ರದೇಶದ ಎಲ್ಲ ಹಿರಿಯರಿಗೂ, ಇನ್ನಿತರ ನಮ್ಮ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದಂತಹ ಮೋನಾಕನವರಿಗೆ, ಕಾಂಗ್ರೆಸ್ನ ನಾಯಕರಾದಂತಹ ಉಮರ್ ಫಾರೂಕ್ ಪರಂಗಿಪೇಟೆ ಹಾಗೂ ಇಮ್ತಿಯಾಜ್ರವರಿಗೂ, ಹಾಗೂ ಈ ಪ್ರದೇಶದ ಪಿಯೂಸರ್ ಅವರಿಗೂ, ಸುನಿಲ್ ರವರಿಗೂ, ಮೌರಿಸ್ ಮೊಂತೇರವರಿಗೂ, ಅಲ್ ಫುರ್ಖಾನ್ ಮಸೀದಿಯ ಅಲೇಕಲ ಸ್ಪೋರ್ಟಿಂಗ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಫಾರೂಕ್ ರವರಿಗೂ ಮತ್ತು ಅವರ ತಂಡಕ್ಕೂ ಮತ್ತು ನಮ್ಮ ಮಾರ್ಗತಲೆ ಮಸೀದಿಯ ಆಡಳಿತ ಮಂಡಳಿಗೂ, ಮಂಚಿಲ ಜುಮಾ ಮಸೀದಿಯ ಆಡಳಿತ ಮಂಡಳಿಗಳಿಗೂ, ಪೆರ್ಮುನ್ನೂರು ಚರ್ಚಿನ ಆಡಳಿತ ಮಂಡಳಿಯವರಿಗೂ, ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ನಾನು ಖಂಡಿತ ಚಿರಋಣಿಯಾಗಿರುತ್ತೇನೆ. ಮತ್ತು ನನ್ನ ಮಾತುಗಳಿಂದ ಈ ಪ್ರದೇಶದ ಕೆಲಸ ಆಗಲು ಸಾಧ್ಯವಿಲ್ಲ. ನಾನು ಮಾತು ಕಡಿಮೆ ಮಾಡಿಕೊಂಡು ಈ ಪ್ರದೇಶದ ಸಾದಿಕ್ನವರ, ಆಸಿಫ್ರವರ, ಇಕ್ಬಾಲ್ ರವರ, ಅದೇ ರೀತಿ ಅಶ್ಫಾಕ್ ಮತ್ತು ಆಸಿಫ್ ಮತ್ತು ನಮ್ಮ ಅಶ್ರಫ್ ರವರ, ಅದೇ ರೀತಿ ನೌಷದ್ ರವರ, ಮಂಚಿಲ ಪ್ರದೇಶದ ರಹಮಾನ್ ರವರ, ಅದೇ ರೀತಿ ನಮ್ಮ ಫಿದಾ ಗಾಯ್ಸ್ನವರ ಸಫರ್ ತಂಡದ, ಹೀಗೆ ಹಲವಾರು ಜನರ, ಸುನಿಲ್ ರವರ ಮತ್ತು ಮೌರೀಸ್ ರವರ ಅವರನ್ನೆಲ್ಲ ನಾನು ಒಂದು ವಿಚಾರಗಳನ್ನು ಮಾಡಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತಕ್ಕೊಂಡು ಈ ಪ್ರದೇಶದ ಒಂದು ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡುತ್ತೇನೆ. ಅದಲ್ಲದೆ ಈ ಪ್ರದೇಶದಲ್ಲಿರುವಂತಹ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಏನು ಎಂಬುದನ್ನು ನಾನು ಈಗಾಗಲೇ ಅರಿತಿದ್ದೇನೆ, ಹಿರಿಯರಿಂದ ತಿಳಿಕೊಂಡಿದ್ದೇನೆ, ಹುಡುಗರಿಂದ ಯುವಕರಿಂದ ತಿಳ್ಕೊಂಡಿದ್ದೇನೆ. ಆ ಎಲ್ಲ ಸಮಸ್ಯೆಗಳನ್ನು ಸನ್ಮಾನ್ಯ UT ಖಾದರ್ ಅವರ ಮೂಲಕ ಈ ಪ್ರದೇಶಕ್ಕೆ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಿಕೊಂಡು ಈ ಪ್ರದೇಶದಲ್ಲಿ ಎಲ್ಲರೂ ಸೌಹಾರ್ದತೆ, ಸಹಬಾಳ್ವೆಯನ್ನು ಬಾಳುವಂತಹ ಒಂದು ನಿರ್ಮಾಣವನ್ನು ನಿರ್ಮಿಸಲು ನಾನು ಕಟ್ಟಿಬದ್ಧರಾಗಿದ್ದೇನೆ. ಅದಕ್ಕೆ ಸರ್ವಶಕ್ತನಾದ ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನು ಆ ಮೂಲಕ ಕರುಣಿಸ್ತಾನೆ ಎಂಬ ಒಂದು ನಂಬಿಕೆಯೊಂದಿಗೆ ತಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಕೊನೆ ಹಾಕ್ತೇನೆ. Hallelujah!
ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರಸಭೆ ವತಿಯಿಂದ ಚುನಾವಣೆ ಫಲಿತಾಂಶ ಹೀಗೆ ಪ್ರಕಟಗೊಂಡಿದ್ದು ಇದೀಗ 9 ಸ್ಥಾನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಕಂಟೆಸ್ಟ್ ಮಾಡಿದ್ದು ಅದರಲ್ಲಿ 6 ಸ್ಥಾನಗಳು ವಿಜಯಶಾಲಿಯಾಗಿದೆ. ಅದೇ ರೀತಿ ದ್ವಿತೀಯ ಸ್ಥಾನ ಮೂರು ಕಡೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದೆ. ಅದೇ ರೀತಿ ನಗರದ ಅಭಿವೃದ್ಧಿ ಯೋಜನೆಯನ್ನು ಕಳೆಕೊಂಡು ಮುಂದಿನ ದಿನಗಳಲ್ಲಿ SDPI 9 ವಾರ್ಡ್ಗಳಲ್ಲಿ ಪರ್ಯಾಯ ಶಕ್ತಿಯಾಗಿ ಒಂದು ಮಾಡಲಿದೆ. ಅದು ಅಲ್ಲದೆ ಭ್ರಷ್ಟಾಚಾರ ಮುಕ್ತ ನಗರವಾಗಿ SDPI ಇನ್ನು ಮುಂದೆ ಮಾಡಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಮ್ಮ ಈ 9 ವಾರ್ಡ್ನಲ್ಲಿ ಮತದಾರರು ಹಾಕಿದಂಥ ಮತದಾರರಿಗೆ ಮೊದಲನಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವರಿಗೆ ಮತಗಳನ್ನು ಕೊಟ್ಟಂತಹ ಎಲ್ಲ ಮತದಾರರಿಗೆ ಧನ್ಯವಾದಗಳು.